ಫ್ರೆಂಡ್ಸ್, ನಾನಿವತ್ತು ಅಪ್ಪ ಹೇಗೆ ಮಾಡೋದು ಅಂತ ನಿಮಗೆ ಹೇಳಿಕೊಡ್ತೇನೆ. ಅಪ್ಪ ಅಂದರೆ ಈ ಥರ ಕಾವಲಿಯಲ್ಲಿ ನಾವು ಸ್ವೀಟ್ ಹಾಕಿ ಅಂದರೆ ಬೆಲ್ಲ ಹಾಕಿ ಮಾಡುವಂಥ ಅಪ್ಪ. ಈ ಗುಂಡಿಯಲ್ಲಿ ನಾವು ನಾಳೆ ಬೆಳಿಗ್ಗೆ ಇದನ್ನು ನಾನು ಮಾಡೋದು ತೋರಿಸ್ತೇನೆ. ಈಗ ಈ ಅಪ್ಪ ಮಾಡಲಿಕ್ಕೆ ಏನೆಲ್ಲ ಬೇಕಂತ ತೋರಿಸ್ತೇನೆ ನಾನು. ಇಲ್ಲಿ ನಾನು ಅಕ್ಕಿ ಈ ಲೋಟದ ಮೆಜರಲ್ಲಿ ನಾನು 2.5 ಲೋಟ ಅಕ್ಕಿ ಹಾಕ್ಕೊಂಡಿದ್ದೇನೆ. ಬೆಳ್ತಿಗೆ ಅಕ್ಕಿ, ದೋಸೆ ಅಕ್ಕಿದು. ಈ ಲೋಟದ ಮೆಜರಲ್ಲಿ 2.5 ಲೋಟ ಬೆಳ್ತಿಗೆ ಅಕ್ಕಿಯನ್ನು ನಾನು ಒಂದು 3 ರಿಂದ 4 ಗಂಟೆಗಳ ಕಾಲ ಚೆನ್ನಾಗಿ ನೆನೆಸಿಟ್ಕೊಂಡಿದ್ದೇನೆ. ಆಮೇಲೆ ಇದೇ ಸ್ಪೂನಲ್ಲಿ, ಸಣ್ಣ ಈ ಸ್ಪೂನಲ್ಲಿ 1 ಸ್ಪೂನು ಉದ್ದಿನಬೇಳೆ ಇಕ್ಕಿ ಹಾಕ್ಕೊಂಡಿದ್ದೇನೆ. ಈ ಸ್ಪೂನಲ್ಲಿ 1 ಸ್ಪೂನು ಉದ್ದಿನಬೇಳೆ ಸಾಕು, ಅಷ್ಟೇ. ಆಮೇಲೆ ರುಚಿಗೆ ಉಪ್ಪು, ಆಮೇಲೆ ಅರ್ಧ ಹೋಳು ತೆಂಗಿನಕಾಯಿ. ಈ ಹೋಳು ಪೂರ್ತಿ ಅಂದರೆ ಅರ್ಧ ಹೋಳು ತೆಂಗಿನಕಾಯಿ ತುರಿ. ಆನಂತರ ಸ್ವಲ್ಪ ಊಟದ ಅನ್ನ ಸ್ವಲ್ಪ ಸಾಕು, ಒಂದಿಷ್ಟು ಸಾಕು. ಆನಂತರ ಬೆಲ್ಲ. ಇಷ್ಟು ಇದಕ್ಕೆ ಬೇಕಾಗಿರುವಂತಹ ಸಾಮಗ್ರಿಗಳು. ಇದನ್ನು ಅಕ್ಕಿ, ಆಮೇಲೆ ಅನ್ನ, ತೆಂಗಿನ ತುರಿ, ಬೆಲ್ಲ, ಆಮೇಲೆ ಉಪ್ಪು ಸೇರಿಸ್ಕೊಂಡು ನಾನು ನೈಸಾಗಿ ಗ್ರೈಂಡರಲ್ಲಿ ರುಬ್ಕೊಳ್ತೇನೆ ಮೊದಲು. ಈಗ ನಾನು ಟಿಲ್ಟಿಂಗ್ ಗ್ರೈಂಡರಲ್ಲಿ ರುಬ್ತಾ ಇಲ್ಲ, ಉರಳು ಕಲ್ಲಲ್ಲಿ ರುಬ್ತಾ ಇದ್ದೇನೆ. ಇದಕ್ಕೆ ನಾನು ಅಕ್ಕಿ ಮತ್ತು ಉದ್ದಿನ ಬೇಳೆಯನ್ನು ಹಾಕೊಂಡಿದ್ದೇನೆ. ಆನಂತರ ಸ್ವಲ್ಪ ಅನ್ನ, ತೆಂಗಿನ ತುರಿ, ಉಪ್ಪು ಎಲ್ಲವನ್ನು ಸೇರಿಸಿ ನಾನು ನೈಸಾಗಿ ಈಗ ರುಬ್ಕೊಳ್ತೇನೆ. ರುಬ್ಕೊಂಡ ನಂತರ ನಿಮಗೆ ತೋರಿಸ್ತೇನೆ. ತೆಂಗಿನ ತುರಿ ಇದು ಒಂದು ಅದ ನೈಸಾಗ್ತದವಾಗ ನಾನು ತೆಂಗಿನ ತುರಿ ಸೇರಿಸ್ತೇನೆ. ಈಗಲೂ ಬೇಡ, ಅದ ಅಂದರೆ ಮೀಡಿಯಮ್ ಆಗಿ ಎಲ್ಲ ಹಬ್ಬ ಬರುವಾಗ ನಮಗೆ ಉಪ್ಪು ಮತ್ತು ತೆಂಗಿನ ತುರಿಯನ್ನು ಸೇರಿಸ್ತೇನೆ. ಈಗ ಬೆಲ್ಲ, ಅಕ್ಕಿ, ಆಮೇಲೆ ಉದ್ದಿನ ಬೇಳೆ ಸ್ವಲ್ಪ ಹಾಕಿ ಚೆನ್ನಾಗಿ ರುಬ್ಕೊಳ್ತೇನೆ. ನೈಸಾಗಿ ರುಬ್ಕೊಳ್ಬೇಕು. ಮೀಡಿಯಮ್ ಅದಕ್ಕೆ ಬರುವಾಗ ನಾನು ಉದ್ದಿನ ತುರಿಯನ್ನು ಉಪ್ಪು ಸೇರಿಸ್ತೇನೆ. ಈಗ ನೀವು ಬೆಲ್ಲ ನಿಮ್ಮ ರುಚಿಗೆ ತಕ್ಕಷ್ಟು ಬೆಲ್ಲ ಹಾಕಿ. ನಾನು ಬೆಲ್ಲದ ಹದ ಹೇಳುವುದಿಲ್ಲ, ಯಾಕಂದರೆ ಕೆಲವರಿಗೆ ತುಂಬ ಸ್ವೀಟ್ ಬೇಕಾಗಿರ್ತದೆ. ಮತ್ತೊಂದು ಏನಂತಂದರೆ, ನಾನೀಗ ಇದನ್ನು ರುಬ್ಬುವಾಗ ಒಂದು ಸ್ವಲ್ಪ ನೀರು ಹಾಕ್ಕೊಂಡಿಲ್ಲ, ಬೆಲ್ಲನೇ ನೀರು ಆಗ್ತದೆ. ನಾನೀಗ ನೀರು ಸೇರಿಸ್ಕೊಂಡ್ರೆ ನೀರು ತುಂಬ ತೆಳು ಬರುತ್ತೆ ಹಿಟ್ಟು. ಅದಕ್ಕೋಸ್ಕರ ನಾನು ಯಾವ ಕಾರಣಕ್ಕೂ ನೀರು ಹಾಕೊಳ್ಬೇಡಿ, ಬೆಲ್ಲದ ನೀರು ಅದೇ ನೀರಾಗುತ್ತೆ. ನೀರು ಹಾಕಲಿಕ್ಕೆ ಹೋಗಬೇಡಿ ರುಬ್ಬುವಾಗ. ಅಷ್ಟು ಗಟ್ಟಿ ಅನಿಸಿದರೆ ಮಾತ್ರ ಒರಳ್ಕೊಂಡು ನೀರು ಸ್ವಲ್ಪ ಸೇರಿಸ್ಕೊಳ್ಬೋದು. ರುಬ್ಬುವಾಗ ನೀರು ಹಾಕೊಳ್ಳೋದಾಗೆ ರುಬ್ಕೊಳ್ಳಿ. ಎಲ್ಲನೇ ನೀರು ಬಿಡ್ತಾ ಬರುತ್ತೆ ನೋಡಿ. ಈಗ ನಾನು ಸ್ವಲ್ಪನೂ ನೀರು ಹಾಕ್ಕೊಳ್ಳಿಲ್ಲ ಇದಕ್ಕೆ. ಈಗ ಇದು ಹದ ನೈಸ್ ಆಗ್ತಾ ಬಂತು, ಮೀಡಿಯಮ್ ಇದರಲ್ಲಿ ಹದದಲ್ಲಿ. ಈಗ ನಾನು ರುಚಿಗೆ ತಕ್ಕಷ್ಟು ಉಪ್ಪು, ಆಮೇಲೆ ಈ ತೆಂಗಿನ ತುರಿ, ತುರಿದಿಟ್ಟಂಥ ತೆಂಗಿನ ತುರಿ ಎಲ್ಲ ಸೇರಿಸ್ಕೊಂಡು ನೈಸಾಗಿ ರುಬ್ಕೊಳ್ತೇನೆ. ಫ್ರೆಂಡ್ಸ್, ಈಗ ನಾನು ಈ ಅಪ್ಪಕ್ಕೆ ಚೆನ್ನಾಗಿ ಚೆನ್ನಾಗಿ ನೈಸಾಗಿ ರುಬ್ಬಿಟ್ಕೊಂಡಿದ್ದೇನೆ. ಇದನ್ನು ನಾನೀಗ ನಾಳೆ ಬೆಳಗಿನವರೆಗೆ ಅಂದರೆ ಚೆನ್ನಾಗಿ ಕಲಸಿ, ನಾಳೆ ಬೆಳಗ್ಗೆ ನನಗೆ ಬೇಕಾದಷ್ಟು ನೀರು ಹಾಕೊಂಡು, ನನಗೆ ಸ್ವಲ್ಪನೇ ಒರಳು ಕಲ್ಲು ತೊಳೆದ ನೀರನ್ನು ಸ್ವಲ್ಪನೇ ಹಾಕ್ಕೊಂಡಿದ್ದೇನೆ. ನಾನಿವತ್ತು ಟಿಲ್ಟಿಂಗ್ ಗ್ರೈಂಡರಲ್ಲಿ ರುಬ್ಬಿಲ್ಲ, ಡೈರೆಕ್ಟಾಗಿ ಒರಳು ಕಲ್ಲಲ್ಲಿ ರುಬ್ಬಿದ್ದೇನೆ. ಇದನ್ನು ಮಿಕ್ಸಿಯಲ್ಲಿ ಕೂಡ ಹಾಕ್ಕೊಂಡು ರುಬ್ಕೊಳ್ಬೋದು. ಆದರೆ ನನ್ನ ಹತ್ರ ಇದೆ 2 ಒರಳು ಕಲ್ಲು ಇದೆ, ಟಿಲ್ಟಿಂಗ್ ಇದೆ. ನಾನು ಒರಳು ಕಲ್ಲಲ್ಲಿ ಹಾಕ್ಕೊಂಡು ರುಬ್ದೆ ಇವತ್ತು. ಇದನ್ನು ಜಾಸ್ತಿ ತೆಳುವು ಮಾಡ್ಕೊಳ್ಬೇಡಿ, ತುಂಬ ದಪ್ಪನೂ ಬೇಡ. ನೋಡಿ, ಬೇಕಿದ್ರೆ ಕಲ್ಲು ತೊಳೆದ ನೀರನ್ನು ಹಾಗೆ ಇಟ್ಕೊಳ್ಳಿ. ನಾಳೆ ಬೆಳಿಗ್ಗೆ ಇದರ ಮೇಲಿನ ನೀರನ್ನೆಲ್ಲ ತೆಗೆದು ಅಡಿಯಲ್ಲಿ ದಪ್ಪ ನೀರು ಉಳಿಯಿತು, ಅದನ್ನು ಮಿಕ್ಸ್ ಮಾಡ್ಕೊಳ್ಬೋದು. ಸ್ವಲ್ಪ ನೀರನ್ನು ಅದು ನಾನು ಒರಳು ಕಲ್ಲು ಚೆನ್ನಾಗಿ ತೊಳೆದ ನೀರದು, ಅದನ್ನು ಇಟ್ಕೊಳ್ತೇನೆ ನಾನು. ನಾಳೆ ಈ ಇಟ್ಟು ದಪ್ಪ ಆದಲ್ಲಿ ಅದನ್ನು ಮೇಲಿನ ನೀರನ್ನು ಕೂಸಿ ತೆಗೆದು ಕೆಳಗಿರೋ ದಪ್ಪ ನೀರನ್ನು ಸೇರಿಸಿಕೊಂಡು ಅಪ್ಪ ಮಾಡ್ತೇನೆ ನಾನು. ಚೆನ್ನಾಗಿ ಕಲಸಿ ಈಗ ಇದನ್ನು ನಾನು ಇಟ್ಟು ಬರುವಂಗೆ ಇಟ್ಕೊಳ್ತೇನೆ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ, ಯಾಕೆಂದರೆ ಇದರಲ್ಲಿ ನಾವು ಉದ್ದೆಲ್ಲ ಸ್ವಲ್ಪ ಉದ್ದ ಹಾಕಿಕೊಂಡಿರೋ ಕಾರಣ ನಾವು ಚೆನ್ನಾಗಿ ಕಲಿಸಬೇಕಾಗುತ್ತೆ. ಇದನ್ನು ಗುಂಡಿಯ ಒಂದು ಪಾತ್ರದ ಅಪ್ಪದ ಕಾವಲಿ ಬರುತ್ತೆ, ಅದರಲ್ಲಿ ನಾನು ನಾಳೆ ಬೆಳಿಗ್ಗೆ ಹಾಕಿ ತೋರಿಸ್ತೇನೆ ಹೇಗೆ ಮಾಡೋದು ಅಂತ. ಇದಕ್ಕೆ ಅಕ್ಕಿ, ದೋಸೆ ಅಕ್ಕಿ, 1 ಸ್ಪೂನು ಉದ್ದಿನ ಬೇಳೆ, ಉಪ್ಪು, ಆಮೇಲೆ ತೆಂಗಿನ ತುರಿ, ಬೆಲ್ಲ, ಇಷ್ಟೇ ಬೇಕಾಗಿರೋದು. ಬೇಕಿದ್ರೆ ನಾಳೆ ಬೆಳಿಗ್ಗೆ ಒಂಚೂರು 1 2 3 ಏಲಕ್ಕಿಯನ್ನು ಚೆನ್ನಾಗಿ ಕುಟ್ಟಿ ಇದಕ್ಕೆ ಸೇರಿಸ್ಕೊಂಡು ಚೆನ್ನಾಗಿ ಕಲಸಿ ಕೂಡ ನಾವು ಅಪ್ಪ ಹಾಕೊಳ್ಬೋದು. ಅದನ್ನು ನಾವು ಏಲಕ್ಕಿ ಜಾಸ್ತಿಯಾಗಿ ಸೇರಿಸ್ಕೊಳ್ಳೋದು ಸೇರಿಸ್ಕೊಳ್ಳೋದಿಲ್ಲ, ನಾನು ಡೈರೆಕ್ಟಾಗಿ ಹಾಕ್ತೇನೆ. ತೆಂಗಿನ
ಹಾಕಿ ರುಬ್ಬಿದ್ದೇನೆ. ಈಗ ತೋರಿಸ್ತಾ ಇಲ್ಲ. ಸ್ವಲ್ಪ ನೀರು ಹಾಕಿರೋದು, ಎಲ್ಲ ಬೆಲ್ಲದ ನೀರು ಇದು ಬಂದಿರೋದು. ಹಾಗಾಗಿ ನಾವು ರುಬ್ಬುವಾಗ ಜಾಸ್ತಿ ನೀರು ಹಾಕಿ ಹೋಗಬೇಕು. ತುಂಬ ಬೆಳೆಯಾಗುತ್ತೆ. ಅದಕ್ಕೆ ಚೆನ್ನಾಗಿ ನೀವು ಹಿಟ್ಟನ್ನು ಕಲಸಿ ಒಂದು 7ರಿಂದ 8 ಅಥವಾ 8 ಗಂಟೆ ಫರ್ಮೆಂಟೇಷನ್ಗೆ ಇಟ್ಬಿಡಿ. ಚೆನ್ನಾಗಿ ಇಟ್ಟಿರುತ್ತೆ. ಆನಂತರ ನಾನು ಕಬ್ಬಿಣದ ಕಾವಲಿಯಲ್ಲಿ ನಾನ್ ಸ್ಟಿಕ್ ಇದ್ದರೆ ನಾನ್ ಸ್ಟಿಕ್ಕಲ್ಲಿ ಹಾಕೊಳ್ಬೋದು. ಆದರೆ ನಾನು ಕಬ್ಬಿಣದ ಕಾವಲಿಯಲ್ಲಿ ಜಾಸ್ತಿ ಬಳಸಬೇಕು. ಅದನ್ನು ಕಬ್ಬಿಣ ಕಾವಲಿಯಲ್ಲಿ ನಿಮಗೆ ನಾನು ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಓಕೆ, ಈಗ ನಾನು ಇದನ್ನು 8ರಿಂದ 9 ಗಂಟೆ ಹಾಗೆಯೇ ಟೈಟಾಗಿ ಗಾಳಿ ಆಡೋದಾಗಿ ಬಾಯಿ ಮುಚ್ಕೊಂಡು ಫರ್ಮೆಂಟೇಷನ್ಗೆ ಇಡ್ತೇನೆ. ನಾನು ನಿಮಗೆ ಹಪ್ಪ ಮಾಡೋದು ಹೇಗೆ ತೋರಿಸ್ತೇನೆ. ನಾನು ಚೆನ್ನಾಗಿ ಕಲಸಿ 7ರಿಂದ 8 ಗಂಟೆಗಳ ಕಾಲ ಫರ್ಮೆಂಟೇಷನ್ಗೆ ಇಡ್ತೇನೆ. ಚೆನ್ನಾಗಿ ಗಾಳಿ ಆಡೋದಾಗಿ ಬಾಯಿ ಮುಚ್ಚಿ ಅದರ ಮೇಲೆ ಒಂದು ಭಾರವಾದ ಯಾವುದಾದ್ರೂ ಒಂದು ವಸ್ತುವನ್ನು ಇಟ್ಟುಬಿಡಿ. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ನಾನಿವತ್ತು ನಿಮಗೆ ಅಪ್ಪ ಮಾಡೋದು ಹೇಗೆ ಅಂತ ತೋರಿಸ್ತೇನೆ. ನೋಡಿ, ಇಲ್ಲಿ ನಿನ್ನೆ ರಾತ್ರಿ ನಾನು ರುಬ್ಬಿಟ್ಟಂತಹ ಹಿಟ್ಟು ಚೆನ್ನಾಗಿ ಉದುಗು ಬಂದಿದೆ. ಈಗ ನಾನು ಇದನ್ನು ಹೇಗೆ ಹುಯ್ದು ಅಪ್ಪ ಮಾಡೋದು ಅಂತ ತೋರಿಸ್ತೇನೆ. ಗ್ಯಾಸಲ್ಲಿ ನಾನು ಒಂದು ಕಬ್ಬಿಣದ ಕಾವಲಿಯನ್ನು ಬಿಸಿ ಆಗಲಿಕ್ಕೆ ಇಟ್ಟಿದ್ದೇನೆ. ಈಗ ನಾನು ಅದಕ್ಕೆ ಬೇಕಾದಷ್ಟೇ ಹಿಟ್ಟನ್ನು ಹಾಕಿ ಅಪ್ಪ ಮಾಡ್ಕೊಳ್ತೇನೆ. ನಾನು ಬಾಯಿ ಮುಚ್ಚಿ ಬೇಯಲಿಕ್ಕೆ ಇಡ್ತೇನೆ. ಇನ್ನೊಂದು ಸೈಡ್ ಚೆನ್ನಾಗಿ ಫ್ರೈ ಆಗಲಿ. 2 ಸೈಡ್ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ನಾವು. ಈಗ ಮತ್ತೊಂದು ಬದಿಯನ್ನು ಕೂಡ ನಾನು ತಿರುಗಿ ಹಾಕಿ ಫ್ರೈ ಮಾಡ್ಕೊಂಡಿದ್ದೇನೆ. ಈಗ ಇದನ್ನು ಕೂಡ ನಾನು ತೆಗಿತಾ ಇದ್ದೇನೆ. ನೋಡಿ, ಚೆನ್ನಾಗಿ ಫ್ರೈ ಆಗಿದೆ. ತುಂಬ ಕಾಯಿಸ್ಲಿಕ್ಕೆ ಹೋಗಬೇಡಿ, ಕಪ್ಪಾಗಿ ಬಿಡುತ್ತೆ ಇದು ಹಪ್ಪ. ನೋಡಿಕೊಂಡು 1ರಿಂದ 2 ನಿಮಿಷ ಸಾಕು. ಸಿಮ್ ಗ್ಯಾಸಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳಿ. ಈಗ ಚೆನ್ನಾಗಿ ಕಾವಲಿಂದ ಹಪ್ಪ ಬಿಟ್ಕೊಳ್ತಾ ಇದೆ. ಫಸ್ಟ್ ಒಂದ್ಸತಿ ಮಾಡುವಾಗ ಸ್ವಲ್ಪ ನಾವು ಕಚ್ಚಿಗೆ ಬಿಡ್ತೇವೆ. ಆದಂತಹ ಹಪ್ಪ ರೆಡಿಯಾಗಿದೆ. ಈ ರೆಸಿಪಿಯನ್ನು ನೀವು ಕೂಡ ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ. ಇದು ತುಂಬ ಸ್ವೀಟಾಗಿ ಚೆನ್ನಾಗಿರುತ್ತೆ. ಈ ರೆಸಿಪಿ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ.